ಇಂಗ್ಲೀಷ್ ಮೀಡಿಯಂ ಬಗ್ಗೆ ಮಾತಾಡಬೇಕಂದ್ರೆ ನಾನು ಫಸ್ಟ್ ಬೇಬಿ ಸಿಟ್ಟಿಂಗಿಂದ ಇಲ್ಲಿವರೆಗೂ ನಾನು ಇಂಗ್ಲೀಷ್ ಮೀಡಿಯಮಲ್ಲೇ ಓದ್ತಾ ಇದ್ದೆ. ನನ್ನ ಅದೃಷ್ಟ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿರೋದು. ಬೇರೆ ಕಡೆ ಇವಾಗ ಕನ್ನಡ ಮೀಡಿಯಮಲ್ಲಿ ಸೇರಿದಿದ್ರೆ ಇವಾಗ ಅಲ್ಲಿಂದ ಮಧ್ಯದಲ್ಲೇನಾರ ಇಂಗ್ಲೀಷ್ ಮೀಡಿಯಮ್ಗೆ ಏನಾರು ಸೇರಿದರೆ ನಂಗೆ ತುಂಬ ಪ್ರಾಬ್ಲಮಲ್ಲಿ ಫೇಸ್ ಮಾಡಬೇಕಿತ್ತು. ಇಂಗ್ಲೀಷ್ ಇವಾಗ ಎಲ್ಲರಿಗೂ ಬೇಕೇ ಬೇಕು. ಇಂಗ್ಲೀಷ್ ಇಲ್ಲದೇ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ ಎನ್ಕರೇಜ್ಮೆಂಟ್ ಇಲ್ಲ. ಮೇಯ್ನು ಇಂಗ್ಲೀಷ್ ಮಾತಾಡಿದ್ರೆ ಅವನೇನೋ ಇದು ಇಂಗ್ಲೀಷ್ ಮೇಯ್ನ್ ಇರಲೇಬೇಕು. ಇವಾಗ ಬೇರೆ ಬೇರೆ ಸಿಟೀಸಲ್ಲಿ ಹೋದರೆ ಒಂಥರ ನಮಗೆ ಶೇಮ್ ಆಗುತ್ತೆ ಇಂಗ್ಲೀಷ್ ಮಾತಾಡ್ತಿದ್ರೆ. ಈಗ ಬೆಂಗಳೂರು, ಹೈದರಾಬಾದ್ ಅಂಥ ಕಡೆ ಎಲ್ಲ ಹೋದರೆ ಇಂಗ್ಲೀಷ್ ಮೇಯ್ನ್ ಬೇಕೇ ಬೇಕು. ಈಗ ಕನ್ನಡನ ಇವಾಗ ಕನ್ನಡ ಯಾರು ಜಾಸ್ತಿ ಕೇರ್ ಮಾಡ್ತಿಲ್ಲ. ಇವಾಗ ಇಂಗ್ಲೀಷ್ ಬರೀ ಕನ್ನಡ ಗೊತ್ತಿರೋ ಕರ್ನಾಟಕದಲ್ಲಿರ್ಬೋದು, ಹಿಂದಿ ಗೊತ್ತಿರೋ ಬರೀ ಅಲ್ಪ ಸ್ವಲ್ಪ ಸ್ಟೇಟ್ಸ್ ಸುತ್ಬೋದು ಈ ಇಂಡಿಯಾದಲ್ಲಿ. ಅದು ಇಂಗ್ಲೀಷ್ ಗೊತ್ತಿರೋ ಇಡೀ ವರ್ಲ್ಡ್ನೇ ಸುತ್ಬೋದು. ಇಂಗ್ಲೀಷ್ ನನ್ನ ಪ್ರಕಾರ ಇಂಗ್ಲೀಷ್ ಬೇಕೇ ಬೇಕು. ಈಗ ಒಳ್ಳೊಳ್ಳೆ ಇಂಗ್ಲೀಷ್ ಟೀಚರ್ಸ್ ಇದ್ದಾರೆ. ಇಂಗ್ಲೀಷ್ ಮಾತಾಡೋಕ್ಕೆ ನಮಗೆ ಎಂಕರೇಜ್ಮೆಂಟ್ ಬೇಕು. ಎಲ್ಲರೂ ಎಂಕರೇಜ್ ಮಾಡಿದ್ರೆ ನಾವು ಇಂಗ್ಲೀಷ್ ಮಾತಾಡೋಕ್ಕೆ ಸಾಧ್ಯ. ಮತ್ತು ಬೇರೆ ಬೇರೆ ಕಡೆ ಹೋದರೆ ಇಂಗ್ಲೀಷ್ ಇರಲೇಬೇಕು ನಮಗೆ. ಎಲ್ಲರೂ ಇಂಗ್ಲೀಷ್ ಮಾತಾಡಿ, ಇಂಗ್ಲೀಷ್ ಇದ್ರೇ ನಮ್ಮ ಲೈಫ್ ಒಳ್ಳೆ ಸ್ಟೇಟಸಲ್ಲಿರುತ್ತೆ.